This program is brought to you by Ampere Electric Scooter, powered by Arashina Snana, Amrit Noni ಮತ್ತು Nippon Paint, co-sponsored by Warrior. ಹಲವಾರು ವಿಭಿನ್ನ ವಿಶಿಷ್ಟ ಶೈಲಿಯ ಕಾರ್ಯಕ್ರಮಗಳನ್ನ ಕಳೆದ 18 ವರ್ಷಗಳಿಂದಲೂ ನೀಡ್ತಾ ಬಂದಿರುವ ನಮ್ಮ ಟಿವಿ ಜನಮನ್ನಣೆಯನ್ನ ಗಳಿಸಿದೆ. ಈ ಕಾರಣದಿಂದಾಗಿಯೇ ನಾವು ಕರಾವಳಿ ಕರ್ನಾಟಕದ ನಾಡಿಮಿಡಿತ ಎಂದು ಪ್ರಸಿದ್ಧಿ ಪಡೆದಿರೋದು. ಖಾಸಗಿ ಸ್ಥಳೀಯ ವಾಹಿನಿಗಳ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ರಿಯಾಲಿಟಿ ಶೋವನ್ನ ಆಯೋಜಿಸಿ ಯಶಸ್ವಿಯಾದ ಹೆಗ್ಗಳಿಕೆಯೂ ನಮ್ಮ ಟಿವಿಗಿದೆ. ಡ್ಯಾನ್ಸ್ ವಾರಿಯರ್ಸ್ ನೃತ್ಯ ಪ್ರತಿಭೆಗಳಿಗೊಂದು ವೇದಿಕೆ ಒದಗಿಸಿಕೊಡುವ ನಮ್ಮ ಟಿವಿಯ ಪ್ರಾಮಾಣಿಕ ಪ್ರಯತ್ನ. ಈ ಕಾರ್ಯಕ್ರಮದ ಮುಖಾಂತರ ಬಂದ ಹಲವಾರು ಪ್ರತಿಭೆಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚ್ತಾ ಇರೋದನ್ನ ನಾವು ಕಾಣಬಹುದು. ಇದೇ ಡ್ಯಾನ್ಸ್ ವಾರಿಯರ್ಸ್ನ 3ನೇ ಸರಣಿಗೆ ಸ್ಥಳೀಯ ಮಾತ್ರವಲ್ಲ, ದೂರದ ಬೆಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಅಂಕೋಲಾ ಅಷ್ಟೇ ಯಾಕೆ ಹೊರ ರಾಜ್ಯ ಪೂನಾದಿಂದಲೂ ತಂಡಗಳು ಆಗಮಿಸಿದ್ದು ಕಾರ್ಯಕ್ರಮದ ಯಶಸ್ಸು ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಡ್ಯಾನ್ಸ್ ವಾರಿಯರ್ಸ್ 3ನೇ ಸೀಸನ್ಗೆ ಸ್ಪರ್ಧಾಳುಗಳು ಯಾವ ರೀತಿ ತಯಾರಾಗಿದ್ದಾರೆ? ತೀರ್ಪುಗಾರರ ನಿರೀಕ್ಷೆಗೂ ಮೀರಿ ಪ್ರದರ್ಶನ ನೀಡ್ತಾರಾ? ಈ ಬಾರಿಯ ಡ್ಯಾನ್ಸ್ ವಾರಿಯರ್ಸ್ ಎಷ್ಟು ವಿಭಿನ್ನ ಹಾಗೂ ಟಫ್ ಆಗಿದೆ ಅನ್ನೋದನ್ನ ತಿಳಿಯೋ ಸಮಯ. Ready 1 2 3 step ಹಾಕಿ ಸ್ಟೈಲಿಶ್ ಲುಕ್ ನೋಡಿ ಕುಣಿಯೋಣ ಡ್ಯಾನ್ಸ್ ವಾರಿಯರ್ಸ್. ಈ ತುಳುನಾಡ ಸ್ಫೂರ್ತಿಯ ಮೈಮನದಿ ತುಂಬುತ್ತಾ ಕುಣಿಯೋಣ ಡ್ಯಾನ್ಸ್ ವಾರಿಯರ್ಸ್. ಡ್ಯಾನ್ಸ್ 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 ವಾರಿಯರ್ಸ್. ಡ್ಯಾನ್ಸ್ 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 ವಾರಿಯರ್ಸ್. ಡ್ಯಾನ್ಸ್ 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 ವಾರಿಯರ್ಸ್. ಡ್ಯಾನ್ಸ್ 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 ವಾರಿಯರ್ಸ್. ಕರಾವಳಿ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ತೌಳವ ಮಣ್ಣಿನ ನೆಲ, ಜಲ, ಗಡಿ, ಭಾಷೆ, ಸಂಸ್ಕೃತಿ, ಸಂಸ್ಕಾರ, ಪರಂಪರೆ ಇವೆಲ್ಲವನ್ನ ಇಡೀ ಪ್ರಪಂಚಕ್ಕೆ ಪಸರಿಸುವಂತಹ ದಿಟ್ಟಿಯಿಂದ 18 ವರ್ಷಗಳ ಹಿಂದೆ ಉದಿಸಿದಂತಹ ಸಂಸ್ಥೆ ನಮ್ಮ ಟಿವಿ. ಕಳೆದ 18 ವಸಂತಗಳಲ್ಲಿ ಅನ್ಯಾನ್ಯ ಮತ್ತು ಅನನ್ಯ ಕಾರ್ಯಕ್ರಮಗಳ ಮೂಲಕ ಇಡೀ ಜನಮನವನ್ನು ಗೆದ್ದು ಕರಾವಳಿ ಕರ್ನಾಟಕದ ನಾಡಿಮಿಡಿತ ಎನ್ನುವಂಥ ಅಭಿದಾನವನ್ನು ಪಡೆದುಕೊಂಡಿದೆ ನಮ್ಮ ಟಿವಿ. ಈ ಒಂದು ಹಾದಿಯಲ್ಲಿ ನಮ್ಮ ಟಿವಿ ಹಲವಾರು ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡಿ ಪ್ರತಿಭೆಗಳಿಗೆ ಪುರಸ್ಕಾರವನ್ನು ನೀಡುವ, ಅವರ ಪ್ರತಿಭೆಯನ್ನು ಗೌರವಿಸುವ, ಗುರುತಿಸುವಂತಹ ಕೆಲಸವನ್ನು ನಿತ್ಯ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಅದರಲ್ಲಿ ಒಂದು ಕಾರ್ಯಕ್ರಮ ಡ್ಯಾನ್ಸ್ ವಾರಿಯರ್ಸ್. ಹೌದು ಬಂಧುಗಳೇ, ಮನುಷ್ಯ ತನ್ನ ಸಂತಸದ ಅಭಿವ್ಯಕ್ತವನ್ನು ವಿಭಿನ್ನ ಸ್ವರೂಪಗಳಲ್ಲಿ ತೋರ್ಪಡಿಸುತ್ತಾನೆ. ಮಂದಹಾಸ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ನಗುವಿನ ಮೂಲಕ ಅಥವಾ ಹಾಡಿನ ಮೂಲಕ, ಕುಣಿತದ ಮೂಲಕ ಅದನ್ನು ಅಭಿವ್ಯಕ್ತಪಡಿಸುವುದು ನಾವು ಸಾಮಾನ್ಯವಾಗಿ ಗಮನಿಸಬಹುದಾಗಿದೆ. ಅತ್ಯಂತ ಹೆಚ್ಚು ಮನಸ್ಸು ಪ್ರಫುಲ್ಲಿತವಾದಾಗ ಸಹಜವಾಗಿಯೇ ಕೈಕಾಲುಗಳು ಕುಣಿತವನ್ನು, ನಾಟ್ಯವನ್ನು ಮಾಡ್ತವೆ. ಅಂದ ಹಾಗೆ ಈ ನಾಟ್ಯಕ್ಕೆ ಒಂದು ಪ್ರಾಚೀನವಾದಂತಹ ಪರಂಪರೆ ಇದೆ. ವೇದಗಳ ಕಾಲದಿಂದಲೇ ಈ ನಾಟ್ಯ ಪರಂಪರೆ ಆರಂಭವಾಯಿತು ಎನ್ನುವುದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ನಮಗೆ ಸಿಗ್ತದೆ. ಸಾಮವೇದದಲ್ಲಿ ನಾಟ್ಯದ ಉಲ್ಲೇಖವನ್ನು ನಾವು ಕಾಣಬಹುದು. ಭರತ ಮುನಿಯಿಂದ ಪ್ರಣೀತವಾದಂತಹ ಭರತನಾಟ್ಯ ಶಾಸ್ತ್ರ ಇಡೀ ವಿಶ್ವದ ಗಮನವನ್ನು ಸೆಳೆದಿರುವುದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಕೇವಲ ಭರತನಾಟ್ಯ ಮಾತ್ರ ಅಲ್ಲ, ವಿಭಿನ್ನ ಶೈಲಿಯಂತಹ ನಾಟ್ಯಗಳನ್ನು ನಾವು ಇವತ್ತು ಗಮನಿಸಬಹುದಾಗಿದೆ. ಆ ಎಲ್ಲ ನಾಟ್ಯ ಪ್ರತಿಭೆಗಳಿಗೆ ಒಂದು ಅದ್ಭುತವಾದಂತಹ ವೇದಿಕೆಯನ್ನು ನೀಡುವಂತಹ ದೃಷ್ಟಿಯಲ್ಲಿ ಉಂಟಾದಂತಹ ಅಥವಾ ನಿರ್ಮಾಣಗೊಂಡಿರುವಂತಹ ವೇದಿಕೆ ಡ್ಯಾನ್ಸ್ ವಾರಿಯರ್ಸ್. ಇದೀಗ 3ನೇ ಆವೃತ್ತಿಯ ಸಂಭ್ರಮದಲ್ಲಿ ನಾವಿದ್ದೇವೆ ಬಂಧುಗಳೇ. ಈ ಒಂದು 3ನೇ ಆವೃತ್ತಿಯನ್ನು ಆರಂಭಿಸುವಂತಹ, ಉದ್ಘಾಟಿಸುವಂತಹ ಸಮಯ ಸನ್ನಿಹಿತವಾಗಿದೆ. ಉದ್ಘಾಟನಾ ಕಾರ್ಯಕ್ರಮವನ್ನು ಇದೀಗ ಆರಂಭಿಸುತ್ತಾ ಉದ್ಘಾಟನೆಗೆ ನಮ್ಮೊಂದಿಗೆ ವಿಶೇಷವಾದಂತಹ ಒಬ್ಬ ಸಾಧಕ ನೃತ್ಯ ಪಟ್ಟಿದ್ದಾರೆ. ಕೇವಲ ನೃತ್ಯ ಮಾತ್ರವಲ್ಲ, ಚಲನಚಿತ್ರ ರಂಗದಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿರುವಂತಹ ಸೂರಜ್ ಸನಿಲ್ ಅವರು ಈ ಒಂದು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಜೊತೆಯಲ್ಲಿ ನಮ್ಮ ಟಿವಿ ಬೇರೆ ಬೇರೆ ಪ್ರತಿಭೆಗಳನ್ನು ಇಡೀ ಪ್ರಪಂಚಕ್ಕೆ ಪರಿಚಯವನ್ನು ಮಾಡಿಸ್ತಾ ಇದೆ. ಆದರೆ ನಮ್ಮ ಟಿವಿಯ ಹಿಂದೆ ಶ್ರಮಿಸ್ತಿರುವಂತಹ ನಮ್ಮ ಸಿಬ್ಬಂದಿಗಳು ಅದ್ಯಾಕೋ
ತೆರೆ ಮರೆಯಲ್ಲೇ ಉಳಿದು ಬಿಡ್ತಾರೆ. ಆದರೆ ಅದು ಆಗಬಾರ್ದು. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ಈ ಉದ್ಘಾಟನೆಯ ವೇದಿಕೆಯ ಮೂಲಕ ಜಗತ್ತಿಗೆ ಪರಿಚಯಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಕಳೆದ 18 ವರ್ಷಗಳಿಂದ ನಮ್ಮ ಟಿವಿಯ ಜೊತೆಯಾಗಿ ನಿಂತಿರುವಂತಹ ಹಿರಿಯ ಸಿಬ್ಬಂದಿಗಳಿದ್ದಾರೆ. ಎಡ್ವಿನ್ ಡಿಸೋಜಾ, ನಮ್ಮ ಲೆಕ್ಕ ಪರಿಶೋಧನೆಯನ್ನು ಮಾಡ್ತಿರುವಂತಹ ಎಡ್ವಿನ್ ಡಿಸೋಜಾ ಅವರು ಬರಬೇಕು. ಅದೇ ರೀತಿ ಹಿರಿಯ ಕಾರ್ಯಕ್ರಮ ಸಂಯೋಜಕರಾಗಿರುವಂತಹ ನವೀನ್ PB ದೂರದ ಮಡಿಕೇರಿಯಿಂದ ಇಲ್ಲಿ ಬಂದು ನಮ್ಮ ಟಿವಿಯ ಆರಂಭದ ದಿನಗಳಿಂದಲೂ ನಮ್ಮೊಂದಿಗಿದ್ದಾರೆ. ನವೀನ್ PB ಅವರು ಕೂಡ ಬರಬೇಕು. ಅದೇ ರೀತಿ ಇನ್ನೋರ್ವ ಈ ಒಂದು ಕಾರ್ಯಕ್ರಮದ ಮೇಲುಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಪ್ರಶಾಂತ್ ಸುಳ್ಯ ಅವರು ಬರಬೇಕು. ಯಾವುದೇ ಒಂದು ಕಾರ್ಯಕ್ರಮ ಜನಮನಕ್ಕೆ ಮುಟ್ಟಬೇಕಾದ್ರೆ ವಿಶೇಷವಾಗಿ ವಾಹಿನಿಯ ಕಾರ್ಯಕ್ರಮಕ್ಕೆ ನಮ್ಮ ಪ್ರಾಯೋಜಕರು ಅತ್ಯಂತ ಅಗತ್ಯವಾಗ್ತಾರೆ. ಆ ಒಂದು ಪ್ರಾಯೋಜಕತ್ವವನ್ನು ಮಾಡಿಸುವ ದೃಷ್ಟಿಯಲ್ಲಿ ಶ್ರಮಿಸ್ತಾ ಇರುವಂತಹ ಮಾರುಕಟ್ಟೆ ವಿಭಾಗದ ಇನ್ನೂರ ಮುಖ್ಯಸ್ಥರಾಗಿರುವಂತಹ ದೀಪಕ್ ಚಂದ್ರ ಅವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಟಿವಿಯ ವಾರ್ತಾ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶಿಲ್ಪಾ ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ವೇದಿಕೆಯಲ್ಲಿ ನಡೆಯುವಂತಹ ಪ್ರತಿಯೊಂದು ವಿದ್ಯಮಾನಗಳನ್ನು ತಮ್ಮ ಕಲಾ ನೈಪುಣ್ಯದಿಂದ ಕ್ಯಾಮರಾ ಕಣ್ಣಿನಲ್ಲಿ ಸೆರೆ ಹಿಡಿಯುವುದು ಕೂಡ ಅಷ್ಟೇ ಪ್ರಮುಖವಾದಂಥ ಒಂದು ವಿಚಾರ ಆಗ್ತದೆ. ಅದ್ಭುತವಾದಂತಹ ಕ್ಯಾಮರಾ ಕೈಚಳಕವನ್ನು ತೋರ್ಪಡಿಸ್ತಿರುವಂತಹ ನಮ್ಮ ಕ್ಯಾಮರಾ ತಂಡದ ನಾಯಕರಾಗಿರುವಂತಹ ಪ್ರವೀಣ್ ಕೊಡ್ಮಾನ್ ಅವರು ಕೂಡ ಬರಬೇಕು. ನಮ್ಮ ಸಂಕಲನ ವಿಭಾಗ ಅದು ಕೂಡ ಅಷ್ಟೇ ಪ್ರಾಮುಖ್ಯವಾದಂಥ ಒಂದು ಅಂಗ. ಸಂಕಲನ ವಿಭಾಗದಲ್ಲಿ ಶ್ರಮಿಸ್ತಿರುವಂತಹ ಬಾಲರಾಜ್, ಅದೇ ರೀತಿ ಪ್ರಮೋದ್ ಕಾಸರಗೋಡು, ಸತೀಶ್ ಬರಬೇಕು. ಇದು ನಮ್ಮ ಕಾರ್ಯಕ್ರಮ. ನಮ್ಮ ಬೆವರ ಹನಿ ಕಾಣಿಸಬೇಕಾದ್ರೆ ಇಂಥ ಒಂದು ವೇದಿಕೆಗಳು ಕೂಡ ಅಗತ್ಯ ಅಂತ ನನಗೆ ಅನಿಸ್ತಾ ಇದೆ. ನಮ್ಮೊಂದಿಗೆ ಇರುವಂತಹ ನಮ್ಮ ಆತ್ಮೀಯರು ಆಗಿರುವಂತಹ ಚಲನಚಿತ್ರ ನಟ, ಅದ್ಭುತ ನೃತ್ಯ ಪಟ್ಟು ಸೂರಜ್ ಸನೀಲ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮನ ಆರಂಭಿಸುತ್ತಿದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ಆರಂಭಿಸುವಾಗ ಬರಬಹುದಾದಂತಹ ವಿಘ್ನ, ಎಡರು ತೊಡರುಗಳು ಬಾರದಂತೆ ಪರಮಾತ್ಮನ ಶ್ರೀರಕ್ಷೆಯನ್ನು ನಾವು ಯಾಚಿಸುವುದು ಸಂಪ್ರದಾಯ. ಕಣ್ಣಿಗೆ ಕಾಣದಂತಹ ದೇವರನ್ನು ಜ್ಯೋತಿ ಸ್ವರೂಪಿಯಾಗಿ ನಾವು ಆರಾಧನೆ ಮಾಡಬಹುದು ಎನ್ನುವಂತಹ ಸತ್ವವನ್ನು ನಮ್ಮ ಹಿರಿಯರು, ಪೂರ್ವ ಹಿರಿಯರು, ಅನುಭಾವಿಗಳು ನಿರೂಪಿಸಿಕೊಟ್ಟಿದ್ದಾರೆ. ಆ ಮೂಲಕ ಇದೀಗ ಜ್ಯೋತಿ ಪ್ರಜ್ವಲನೆಯನ್ನು ಮಾಡಬೇಕಾಗಿ ಈ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಲ್ಲಿ, ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಗಮನಿಸಬಹುದು, ಎಂತಹುದೇ ಪ್ರತಿಕೂಲ ಪರಿಸ್ಥಿತಿ ಇದ್ರೂ ಕೂಡ ಜ್ಯೋತಿ ಉರಿಯುವುದಾದರೆ ಮೇಲ್ಮುಖವಾಗಿ ಮಾತ್ರ ಉರಿಯುತ್ತದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಕೆಳಮುಖವಾಗಿ ಉರಿಯುವುದಿಲ್ಲ. ಇದು ಮೇಲ್ಮಯ ಔನ್ನತ್ಯದ ಸಂಕೇತವನ್ನು, ಸಂದೇಶವನ್ನು ಇಡೀ ಜಗತ್ತಿಗೆ ಸಾರುತ್ತದೆ ಜ್ಯೋತಿ. ಮಾತ್ರವಲ್ಲ, ಪ್ರತಿಯೊಬ್ಬರಲ್ಲೂ ಏಕ ರೀತಿಯಲ್ಲಿ ವ್ಯವಹರಿಸುವಂತಹ, ಎಲ್ಲರನ್ನೂ ಏಕರೂಪದಲ್ಲಿ ನೋಡುವಂತಹ ಒಂದು ವಿಶಿಷ್ಟವಾದಂತಹ ಸಂದೇಶವನ್ನು ಕೂಡ ಈ ಜ್ಯೋತಿ ನಮಗೆ ನೀಡುತ್ತದೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರುವಂತಹ ಒಂದು ಸಾಲಿನಂತೆ ತಮ ಸೋಮ ಜ್ಯೋತಿರ್ಗಮಯ. ಜ್ಯೋತಿಯ ಮೂಲ ಸೂರ್ಯ, ಬೆಳಕಿನ ಮೂಲ ಸೂರ್ಯ. ಸೂರ್ಯ ಅನ್ನುವ ಹೆಸರಿನವರೇ ನಮ್ಮೊಂದಿಗೆ ಇದ್ದಾರೆ, ಸೂರಜ್ ಅವರು. ಹೆಮ್ಮೆಯ ಚಲನಚಿತ್ರ ನಟ, ನೃತ್ಯಪಟು, ಅತ್ಯುತ್ತಮ ದೇಹದಾರ್ಢ್ಯ ಪಟು ಕೂಡ ಆಗಿರುವಂತಹ ಸೂರಜ್ ಸನೀಲ್. ಫಸ್ಟ್ ಆಫ್ ಆಲ್ ಮಾತ್ರೆಗಳ ಸೊಲ್ಮೆಲು ಐ ಥಿಂಕ್ ನನ್ನ ಮಿತ್ ನಮ್ಮ ಟಿ ವಿ ಡಾನ್ಸ್ ವಾರಿಯರ್ಸ್ಗೆ ಸ್ಪೆಷಲಿ ತುಳುಗಿಂತ ಜಾಸ್ತಿ ನಾವು ಕನ್ನಡದಲ್ಲೂ ಮಾತಾಡಬೇಕು. ಯಾಕಂದರೆ ಕರ್ನಾಟಕದಾದ್ಯಂತ ಡಾನ್ಸರ್ಸ್ ಬರ್ತಿರೋದು ನಮ್ಮ ಹೆಮ್ಮೆ. ಹಾಗೂ ನಮ್ಮ ಕಾರ್ಯಕ್ರಮ ಎಷ್ಟು ರೀಚ್ ಆಗ್ತಿದೆ ಔಟ್ ಆಫ್ ಮ್ಯಾಂಗ್ಳೂರ್ ಅನ್ನೋದಕ್ಕೆ ಒಂದು ಸಾಕ್ಷಿ. ಸೊ ಇನ್ಮೇಲೆ ನಾವು ಕನ್ನಡನೂ ತೊಗೋಬೇಕು, ತುಳುನೂ ತೊಗೋಬೇಕು ಅಂತ ಅನಿಸ್ತಿದೆ ನನಗೆ. ಸೊ ಡಾನ್ಸ್ ವಾರಿಯರ್ಸ್ 3 ಒಂದು ಎಲ್ಲ ಕರ್ನಾಟಕದ ಜನತೆಗೆ, ಸ್ಪೆಷಲಿ ಗ್ರೂಪ್ ಡ್ಯಾನ್ಸರ್ಸ್ನವರಿಗೆ ಸೋಲೋಗೆ ಎಫರ್ಟ್ ಹಾಕಿ ಬರಲಿಕ್ಕಾಗಲ್ಲ ಅನ್ನೋದು, ಅವರು ಗ್ರೂಪ್ ಜೊತೆ ಬರೋವರಿಗೆ ಒಂದು ಹಬ್ಬ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಡ್ಯಾನ್ಸ್ ಕ್ಲಾಸಿದು ಫುಲ್ ಎಂಟೈರ್ ಟೀಮ್ ಭಾಗವಹಿಸೋ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಇದೆ ಅಂದರೆ ಅದು ಇವಾಗ ನಮ್ಮ ಟಿ ವಿ ಚಾನಲ್ನಲ್ಲಿ ನಡೆಸ್ತಿರುವ ಡಾನ್ಸ್ ವಾರಿಯರ್ಸ್ 3. ಸೊ ಡೆಫಿನೆಟ್ಲಿ ಇದೊಂದು ದೊಡ್ಡ ಹಬ್ಬನೇ. ಸೊ ಇವತ್ತು ತುಂಬ ಪ್ರತಿಭೆಗಳು ಬರ್ತಾ ಇದ್ದಾರೆ. ಸೊ ಆಡಿಷನ್ಸ್ ನಡೀತಾ ಇದೆ. ನಾವೇನು ನೋಡ್ತಾ ಇದ್ದೀವಿ ಅಂದರೆ ಆ್ಯಸ್ ಎ ಜಡ್ಜ್ ಆಗಿ ಡಾನ್ಸ್ ವಾರಿಯರ್ಸ್ 2 ಒಂದು ಹವಾ ಕ್ರಿಯೇಟ್ ಮಾಡಿತ್ತು ಫಿನಾಲೆಯಲ್ಲಿ. ಸೊ ಆ ಕ್ಯಾಲಿಬರ್ನ ಮೈಂಡಲ್ಲಿ ಇಟ್ಕೊಂಡು ಇವತ್ತಿದು ಜಡ್ಜ್ಮೆಂಟ್ ನಡೀತದೆ. ಅಂದರೆ ಆ ಕೆಪ್ಯಾಸಿಟಿ ಇವತ್ತಿನ ಟೀಮಲ್ಲಿ ಇದೆಯಾ ಅಂದರೆ ನಾವು ಫಿನಾಲೆ ಪರ್ಫಾರ್ಮೆನ್ಸ್ನಿಂದ ಇವತ್ತು ಜಡ್ಜ್ಮೆಂಟ್, ಆ ಪರ್ಫಾರ್ಮೆನ್ಸ್ನ ಕಂಪೇರ್ ಮಾಡಿ ಇವತ್ತು ಸೆಲೆಕ್ಷನನ್ನು ಮಾಡ್ತಿದ್ದೇವೆ. ಯಾಕೆಂದರೆ ಪ್ರತಿ ಸೀಸನ್ ವೈಸ್ ಈ ಕ್ವಾಲಿಟಿ ಡಾನ್ಸ್ ಅಥವಾ ಟ್ಯಾಲೆಂಟ್ಸ್ ಇಂಪ್ರೂವೈಸ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿದು ಆಡಿಷನ್ ನಡೀತಿದೆ. ಸೊ ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು. ಸ್ವಲ್ಪ
ಡಾನ್ಸ್ ವಾರಿಯರ್ಸ್ 3ನೇ ಆವೃತ್ತಿಯ ಪ್ರಧಾನ ಪ್ರಾಯೋಜಕರು ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್. ನಮ್ಮ ಟಿವಿಯ ಬಹುತೇಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಪ್ರಾಯೋಜಕತ್ವವನ್ನು ವಹಿಸಿರುವವರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅದರ ಮೂಲ ಸಂಸ್ಥೆ ಅನಘ ಸಂಸ್ಥೆಯ ಮತ್ತೊಂದು ಹೆಮ್ಮೆಯ ಕಾಣಿಕೆ ಇದೆ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್. ಕಾಲ ಬದಲಾಗಿದೆ, ಪ್ರಕೃತಿ ಮಲಿನವಾಗ್ತಿರುವಂಥ ಈ ಸಂದರ್ಭದಲ್ಲಿ ಪ್ರಕೃತಿಗೆ ವಾಹನಗಳ ಮೂಲಕ ಮಾಲಿನ್ಯವನ್ನು ತಡೆಯುವ ದೃಷ್ಟಿಯಲ್ಲಿ ಇವತ್ತು ಅತ್ಯಾಧುನಿಕ ರೀತಿಯ ವ್ಯವಸ್ಥೆಗಳೊಂದಿಗೆ ಬರ್ತಾ ಇದೆ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್. ಅತ್ಯಂತ ಹಗುರವಾದ, ಯಾವುದೇ ಸಮಸ್ಯೆಯನ್ನು ನೀಡಿದಂತಹ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಬಾಳಿಕೆ ಬರುವಂತಹ ಮತ್ತು ಹೆಚ್ಚು ದೂರ ಕ್ರಮಿಸಬಹುದಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಅಳವಡಿಸಲಾಗಿರುವಂತಹ ಈ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ನ ನಿಮ್ಮದಾಗಿಸಿಕೊಳ್ಳಿ, ಬದುಕನ್ನು ಹಸನಾಗಿಸಿ ಅಂತ ಹೇಳುತ್ತಾ ದಾನ್ಸುದ ಸಮರ ಸೇನಾ ನಿಲ್ಲು ತಯಾರತಿರಿತ್ತೆ ಪಂತುನು ಸುರ್ಮಲ್ಪನ ಚಿತ್ರ ಪೊರ್ತು ಮೂಜನೆ ಎಸಲ್ ನೀ ಪೊರ್ತುರು ಸುರ್ಮಲ್ಪನ ಚಿತ್ರ ಪೊರ್ತು ನಮ್ಮ ಟಿವಿದ ಪ್ರತಿಯೊಂಜಿ ಲೇಸುಗಳ ವಿಶೇಷವಾಯಿನ ಬೆರಿತಾಂಗ ಕೊರ್ದು ಪ್ರತಿಯೊಂದು ಪ್ರೋಗ್ರಾಮ್ ಪಂಡ ಕಾರ್ಯಕ್ರಮದ ಒಂಜಿ ಪ್ರಾಯೋಜಕತ್ವವನ್ನು ವಹಿಸಾದ ನಂಗೆ ಮಲ್ಲ ಮಟ್ಟದ ಸಹಕಾರ ಕೊರೊಂದು ನಂಚಿತ್ತಿನ ನಿಪ್ಪಾನ್ ಪೇಂಟ್ಸ್ ಇಡೀ ಏಷ್ಯಾ ಕಂಡೊಡೆ ಸುರುತ್ತ ಸ್ಥಾನೋಡುಪುನಂಚಿತ್ತಿನ ಒಂಜಿ ಸಂಸ್ಥೆ, ಪೇಂಟ್ದ ಸಂಸ್ಥೆ. ನಿಪ್ಪಾನ್ ಪೇಂಟ್ದ ನಂಗೆ ಮಲ್ಲ ಸಹಕಾರ ಉಂಡು. ಈ ಪೊರ್ತುಡು ನಿಪ್ಪಾರ್ಮೆಂಟ್ದ ಹಿರಿಯ ಅಭಿಯಂತರ ಪಂಡ ಸೀನಿಯರ್ ಜನರಲ್ ಮ್ಯಾನೇಜರ್ ಅದುಪುನಂಚಿತ್ತಿನ ವಿನಯರ್ ನಮ್ಮೊಟ್ಟುಗುಲೇರು ಅಂಚನೆ ಕುಡುಂಜಿ ಅಧಿಕಾರಿ ಅದುಪುನಂಚಿತ್ತಿನ ಗುಣಪಾಲ್ ಆಳ್ವೇರ್ ನಮ್ಮೊಟ್ಟುಗುಲೇರು ರೆಡ್ಡಿ ಜನಲ ನಿಕಲ ಮಾತೆರ ಪರಬಾದು ಮೋಕೆದ ಉಡಾಳಿಯ ಎತ್ತರದ ಮಾನದಿಗದ ವೇದಿಕೆಗೆ ನೆದುಕೊಂಡು ಮೊದಲೇ ಬತ್ತಿ ಬಿನ್ನೇರ್ನ ಕಲೆಯನ್ನು ದೇವರ ಲೆಕ್ಕ ಕೊರದು ತೂದು ಅಕಲೆಗೆ ಮಾನದಿಗೆ ಮಲ್ಪನೋ ಕ್ರಮ ಅವಿನ ಪೂರ ಮುಲ್ಪಾಲ್ಪರ ಸಾಧ್ಯಾಪುಜ ಅಣ್ಣ ಪುರ್ಪದ ಎಸಲು ಆ ಪುರ್ಪದ ಗೊಂಚಿಲು ಕೊರದು ಈ ರೆಡ್ಡಿ ಜನ ಬಿನ್ನೇರ್ನ ಕಲೆಗೆ ಮಾನದಿಗೆ ಮಲ್ಪೋಡು ಬಂದು ಯಾನು ನಮ್ಮ ಟಿವಿದ ಪ್ರಸರಣ ವಿಭಾಗದ ಮುಖ್ಯಸ್ಥರನ್ನು ಅದು ಪುನಶ್ಚಿತ್ತಿನ ಈ ಒಂದು ಕಾರ್ಯಕ್ರಮ ಅಂತ ಒಂದು ಪುನಶ್ಚಿತ್ತಿನ ಪ್ರಶಾಂತ್ ಸುಳ್ಯ ನೆರಡಕ್ಕೆ ಅನ್ನೋದಲ್ಲೇ ಅಂಚನೆ ನಮ್ಮ ಟಿವಿದ ಲೆಕ್ಕಪತ್ರ ಒಂದು ಪುನಶ್ಚಿತ್ತಿನ ಹಿರಿಯರ ಚಿತ್ರ ಎಡ್ವಿನ್ ಮೆರಡ ಕೇನೊಂದಲ್ಲೇ ಗುಣಪಾಲ್ ಆಳ್ವರೇನು ಇವರು ಕನ್ನಡ ಬಂದು ಮೊದಲ ಸುರುಕಾದ ಈ ಒಂದು ಕಾರ್ಯಕ್ರಮಕ್ಕೆ ಮಲ್ಲ ಮಟ್ಟದ ಸಹಕಾರ ಕೊಡ್ತೇನೆ ಅಂಚಿತೇನೆ ನಿಪ್ಪಾನ್ ಪೇಂಟ್ಸ್ ಸಂಸ್ಥೆದ ಸೀನಿಯರ್ ಜನರಲ್ ಮ್ಯಾನೇಜರ್ ಅದು ಪುನಂಚಿತಿನ ವಿನಯ್ ಪಟ್ಸಲಗಿ ಮೇರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಎರಡು ಪಾತ್ರ ಬಂದು ಕೇನಂದಲ್ಲ. ಇವತ್ತಿನ ದಿವಸ ಈ ಎಲ್ಲ ಮಕ್ಕಳ ಖುಷಿ ನೋಡಿ ನಮಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ನಾವು ಎಷ್ಟೋ ಪ್ರೋಗ್ರಾಮ್ಸಿಗೆ ಹೋಗ್ತೀವಿ, ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅದು ಯಾವುದೇ ದೊಡ್ಡ ಮಟ್ಟದ್ದಾಗಿರ್ಬೋದು. ಬಟ್ ಎಂಡ್ ಆಫ್ ದ ಡೇ ಜಗತ್ತಿನಲ್ಲಿ ಮಕ್ಕಳ ಖುಷಿಯೇ ಖುಷಿ, ಅದಕ್ಕಿಂತ ಹೆಚ್ಚಿನ ಖುಷಿ ಇಲ್ಲ. ಸೊ ಅದಕ್ಕಾಗಿ ಇವತ್ತಿನ ದಿವಸ ಈ ಮಕ್ಕಳ ಉತ್ಸಾಹ, ಅವರು ಪಾರ್ಟಿಸಿಪೇಟ್ ಮಾಡ್ತಿರೋ ಅಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವು ನಿಪ್ಪಾನ್ ಪೇಂಟ್ ಅಸೋಸಿಯೇಟ್ ಆಗಿರೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ರೀತಿ ಒಂದು ನಮ್ಮದು ಈ ಅಸೋಸಿಯೇಷನ್ ಕಂಟಿನ್ಯೂ ಆಗಲಿ ಅಂತ ಬಯಸ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಸ್ವಲ್ಮೇಲು ರಂಗ್ ದಿಂಜಾವನ್ ಪಂಡ ಈಗೊಂದು ಪುರ್ಲು ಕೊರ್ಪಿನಿ ಇಡೀ ಪ್ರಪಂಚಗೆ ಐತ ಒಟ್ಟಿಗೂ ಪ್ರತಿಯೊಂದು ಇಲ್ಲಿ ಇಲ್ಲಾಗ್ಲ ಪುರ್ಲು ದಿಂಜಾವನ್ ಅಂಚಿತ್ತಿನ ಕೆಲಸವನ್ನು ನಿಪ್ಪಾನ್ ಪೇಂಟ್ ಮಲ್ಪುಂಡು ಐತ ಒಟ್ಟಿಗೂ ನಮ್ಮ ಟಿವಿ ಕೊರ್ಪಿನ ಅಂಚಿತ್ತಿನ ಬೆತೆ ಕಾರ್ಯಕ್ರಮಗೂ ಪುರ್ಲು ದಿಂಜಾದ ನಿಕಲ ಮನಸ್ಸಿಗೆ ಪುರ್ಲು ದಿಂಜಾವನ್ ಅಂಚಿತ್ತಿನ ಐಕೊಂದು ಹೊಸ ರಂಗ್ ಕೊರ್ಪಿನ ಅಂಚಿತ್ತಿನ ಕೆಲಸವನ್ನು ನಮ್ಮ ನಿಪ್ಪಾನ್ ಪೇಂಟ್ ಮಲ್ತೊಂದು ಗುಣಪಾಲ್ ಆಳ್ವೇರ್ ರೆಡ್ಡು ಪಾತ್ರ ಬಂದು ಮಾತ್ರೆಗ್ಲ ನಮಸ್ಕಾರ. ಸೊ ಎಂಗ್ಲೆಗ್ ಒಂಜಿ ಬಾರಿ ಪೆರ್ಮೆದ ಸಂಗತಿ ಪಂಡ ನಮ್ಮ ಟಿ ವಿದೊಟ್ಟಿಗೆ ಎಂಗ್ಲ ಒಂಜಿ ಸ್ಪಾನ್ಸರ್ಶಿಪ್ ಆದ ಅವು ಮಸ್ತ್ ಖುಷಿತ ವಿಚಾರ. ಎಂಗ್ಲ ಮಾತಾ ಊರಿಡಿ ಜನಕ್ಲೆಗ್ ಒಂಜಿ ರೀಚ್ ಆಪನಂಚಿನ ಒಂಜಿ ಪ್ರೋಗ್ರಾಮು. ಸೊ ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಡ್ಯಾನ್ಸ್ ವಾರಿಯರ್ಸ್ ಪ್ರೋಗ್ರಾಮ್ಗೆ ಏರು ಜೋಕ್ಲು ಬೈದೇರು ಅಕ್ಲೆಗ್ ವಿಶ್ ಯು ಆಲ್ ದ ಬೆಸ್ಟ್ ಬಂದು ನನ್ನಲಾತ್ ಅಕ್ಲ ಈ ಮಟ್ಟದ ನನ್ನ ದುಂಬುಗು ಫ್ಯೂಚರ್ಗೆ ಎಡ್ಡೆ ಆವಡ್ ಬಂದು ಯಾನು ಕೇನೊಂದುಲೆ ಅಂಚನೆ ನಿಪ್ಪಾನ್ ಪೇಂಟ್ ಒಂದು ಏಷ್ಯಾ ಖಂಡದ ನಂಬರ್ 1 ಪೇಂಟ್ ಆಯ್ ನಿಪುಣದ ಅದು ನಮ್ಮ ಕುಡ್ಲ ಉಡುಪಿ ಮಾತಾ ಕರ್ನಾಟಕ ಮಾತಾ ನೆಟ್ಲ ಉಂಡು. ಸೊ ಪ್ರತಿ ಊರುಡ್ಲ ಪ್ರತಿ ಹಳ್ಳಿಡ್ಲ ಸೊ ನಿಪ್ಪಾನ್ ಪೇಂಟ್ ತಿಕ್ಕೊಂಡು ನಿಕ್ಲ ನಿಯರೆಸ್ಟ್ ಡೀಲರ್ಸ್ ನಕ್ಲಿ ಇಪ್ಪೇರು ಪೋದಕ್ಕೆ ಇಲ್ಲ ಎಡ್ಡೆ ಪ್ರಾಡಕ್ಟ್ ಒಂದು ಹೈ ಟೆಕ್ನಾಲಜಿ ಇಪ್ಪುನಂಚಿನ ಪ್ರಾಡಕ್ಟು. ಸೊ ಮಾತೆಲ್ಲ ಯೂಸ್ ಉಂಟ್ಲೆ. ಥ್ಯಾಂಕ್ ಯು. ಸ್ವಲ್ಮೇಲು ಪಾತ್ರಕ್ಕೆಲ್ಲ ಕಂಡು ನಿಪ್ಪಾನ್ ಪೇಂಟ್ ಈ ಕಡೆ ಪಲ್ಲಗನೆ ಇಡೀ ಏಷ್ಯಾದ ಪ್ರಪಂಚಡೆ ಮಾಮಲ್ಲ ಒಂಜಿ ಖಂಡ ಏಷ್ಯಾ ಖಂಡದ ಸುರುತ್ತ ಸ್ಥಾನೋಡು ಪಂಚಿತ್ತಿನ ನಿಪ್ಪಾನ್ ಪೇಂಟ್ ಸಂಸ್ಥೆದ ಹಿರಿಯ ಅಧಿಕಾರಿ ಹಿರಿಯ ಪ್ರಬಂಧಕಿರೈನಂಚಿತ್ತಿನ ವಿನಯ್ ಮೆರೆಗ್ಲ ಅಂಚನೆ ಕೊಡೊಂಜಿ ಅಧಿಕಾರಿ ಅದು ಪುನಂಚಿತ್ತಿನ ಗುಣಪಾಲ್ ಆಳ್ವೆರೆಗ್ಲ ರೆಡ್ಡಿ ಜನಕ್ಲ ನಿಕಲ ಮಾತೆರ ಪರವಾದ ನಮ್ಮ ಇಡೀ ಕೂಟದ ಪರವಾದ ಉಡಲ ಗಂತದ ಸೋಲ್ಮೇಲೆನ ಸಂದ ಒಂದಲ್ಲ. ಹಾಯ್ ಎಲ್ರಿಗೂ ನಮಸ್ತೆ. ಸೊ ಬಂದೇ ಬಿಡ್ತು ಡಾನ್ಸ್ ವಾರಿಯರ್ಸ್ 3. ಸೊ ನಾವು ಇವತ್ತಿದ್ದೇವೆ ಆಡಿಷನ್ಸ್ ಸ್ಟೇಜಲ್ಲಿ.
ಸೊ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಎಲ್ರಿಗೂ ಗೊತ್ತೇ ಇದೆ ಡಾನ್ಸ್ ವಾರಿಯರ್ಸ್ 2 ಅಲ್ಲಿ ಒಂದು ಅದ್ಭುತ ವೇದಿಕೆ ಕ್ರಿಯೇಟ್ ಆಯಿತು ಆ್ಯಂಡ್ ಅದ್ಭುತ ಡಾನ್ಸ್ ಆ್ಯಂಡ್ ಟ್ಯಾಲೆಂಟ್ಸ್ ವೇದಿಕೆಗೆ ಬಂತು. ಸೊ ಇದೊಂದು ದೊಡ್ಡ ಹವಾನಿ ಕ್ರಿಯೇಟ್ ಮಾಡ್ತು ಕರ್ನಾಟಕದಲ್ಲಿ ಹಾಗೂ ಕೋಸ್ಟಲ್ ಕರ್ನಾಟಕದಲ್ಲಿ ಸ್ಪೆಷಲಿ. ಸೊ ಎಲ್ರಿಗೂ ಗೊತ್ತೇ ಇರೋ ಹಾಗೆ ಡಾನ್ಸ್ ವಾರಿಯರ್ಸ್ 3ಗೆ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಇವತ್ತು ಇದ್ದೇವೆ ಇಲ್ಲಿ. ಸೊ ನಾನು ಮಾತ್ರ ಅಲ್ಲ, ನನ್ನ ಜೊತೆ ಇನ್ನೊಬ್ಬರು ಜಡ್ಜಸ್ ಇದ್ದಾರೆ. ಸೊ ಯಾರಂತ ಗೆಸ್ ಮಾಡ್ತೀರಾ? ಸೊ ನಮ್ಮ ಜೊತೆ ಇರೋದು ಇನ್ನೊಂದು ಸೆಂಟರ್ ಆಫ್ ಅಟ್ರಾಕ್ಷನ್. ಅದು ಯಾರಂದರೆ ಅನ್ವಿತಾ ಸಾಗರ್. ಹಾಯ್, ವೆಲ್ಕಮ್ ಟು ದ ಶೋ. ಹಾಯ್, ಹೆಲೋ, ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 3 ಫೈನಲಿ ವಿ ಆರ್ ಹಿಯರ್. ವೆಲ್, ಇವತ್ತೇನಾದರೂ ರೂಪೇಶ್ ಇದ್ರೆ ತುಂಬ ಖುಷಿಪಟ್ಟಿರೋರು, ನಂಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅಂತ. ಓಕೆ. ಬಟ್ ಎನಿವೇಸ್ ಐ ಆಮ್ ಸೂಪರ್ ಡೂಪರ್ ಎಕ್ಸೈಟೆಡ್. ಯಾಕಂತಂದರೆ ಲಾಸ್ಟ್ ಟೈಮ್ ಆಡಿಷನಲ್ಲಿ ನಾನು ನಿಮ್ಮನ್ನು ಜಾಯ್ನ್ ಆಗಿರಲಿಲ್ಲ. ವಿ ಜಾಯಿನ್ ಇನ್ ದ ಫಸ್ಟ್ ರೌಂಡ್. ಸೊ ಇವತ್ತು ಫಸ್ಟ್ ಆಡಿಷನ್ ರೌಂಡಿಂದನೇ ಜಾಯ್ನ್ ಆಗಿ ಡ್ಯಾನ್ಸ್ ವಾರಿಯರ್ಸ್ ಫಿನಾಲೆವರೆಗೂ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ಹೇಳಿ ಯಾರಾದರೂ ಕೇಳಿದಾಗ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಆಮ್ ಆ್ಯಸ್ ಐ ಟೋಲ್ಡ್ ಯು ಸೂಪರ್ ಡೂಪರ್ ಎಕ್ಸೈಟೆಡ್. ಯಾಕೆ ಅಂತಂದರೆ ಆಡಿಷನಲ್ಲಿ ಏನು ಪರ್ಫಾರ್ಮ್ ಮಾಡ್ತಾರೋ ಅದ್ರ ಮೇಲೆ ದ ಹೋಲ್ ಜರ್ನಿ ಹ್ಯಾಸ್ ಬೀನ್ ಡೆಫಿನೆಟ್ಲಿ. ಅಂದರೆ ಇವತ್ತು ನಾವು ಏನಂದರೆ ಲಾಸ್ಟ್ ಟೈಮ್ ಫಿನಾಲೆಗೆ ಹೇಗೆ ಅವ್ರು ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಆ ಕ್ಯಾಲಿಬರ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಇವತ್ತು ಜಜ್ಮೆಂಟ್ ಕೊಡ್ತೇವೆ. ಆ್ಯಕ್ಚುಲಿ ಕರೆಕ್ಟ್. ಸೊ ಫಿನಾಲೆ ಪರ್ಫಾರ್ಮೆನ್ಸ್ ವಿತ್ ಆಡಿಷನ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಂತ ಹೇಳಿ ನನ್ನ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ಸ್ ಆ್ಯಂಡ್ ಹೋಪಿಂಗ್ ಫಾರ್ ರಾಕಿಂಗ್ ಆ್ಯಂಡ್ ಅಡಿಪೋಲಿ ಪರ್ಫಾರ್ಮೆನ್ಸ್ ಫ್ರಮ್ ಎವ್ರಿ ಒನ್. ಎಸ್, ಇದರ ಜೊತೆಗೆ ಒಂದು ಆ್ಯಡ್ ಮಾಡಬೇಕಂದ್ರೆ ಸ್ವಲ್ಪ ರೂಲ್ಸ್ ಚೇಂಜ್ ಮಾಡಿದ್ದೇವೆ ಈ ಸಲ. ಸೊ ಮಿನಿಮಮ್ 7 ಮೆಂಬರ್ಸ್ ಇರ್ತಾರೆ ವೇದಿಕೆಯಲ್ಲಿ, ಮ್ಯಾಕ್ಸಿಮಮ್ 20 ಮೆಂಬರ್ಸ್. ಸೊ ಎಲ್ಲ ಒಂದು ಪ್ರತಿಭೆಗಳು ಒಂದೇ ವೇದಿಕೆಯಲ್ಲಿ ಬರಬೇಕು ಅನ್ನೋದಕ್ಕೆ ಈ ಸಲ ನಂಬರ್ ಆಫ್ ಡಾನ್ಸರ್ಸ್ ಜಾಸ್ತಿ ಮಾಡಿದ್ದೇವೆ. ಇಟ್ಸ್ ಬಿಗರ್ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಬಿಗರ್. ಎಸ್, ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ರಾಕ್ ದ ಸ್ಟೇಜ್. ಸೊ ಶುರು ಮಾಡೋಣ. ಸ್ಟಾರ್ಟ್ ಮಾಡೋಣ. ಎಸ್, 5, 6, 7, 8. So first team on stage please. ಹಾಯ್, ಅಜ್ಜಕಾರಿಂದ ಬಂದಿರೋದಾ? ಹೌದು. ಓಕೆ, ಎಷ್ಟು ಜನ ಇದ್ದೀರಾ? 20. ಓ ವಾವ್, ಓಕೆ. ಸೊ ಇಟ್ಸ್ ಫಸ್ಟ್ ಗ್ರೂಪನ್ನೇ ಬಿಗ್ಗರ್ ಪರ್ಫಾರ್ಮೆನ್ಸ್ ಇಟ್ಕೊಂಬಂದಿದ್ದೀರಾ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸೆಟ್ಟಾ? ಆಲ್ ಸೆಟ್? ಎಸ್. ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ದೀರಾ? 15 days. 15 days. ಸೂಪರ್. ಸೊ ಹಾಗಾದರೆ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೈಟ್ಸ್, ಆ್ಯಕ್ಷನ್, ಕ್ಯೂ ಟ್ರ್ಯಾಕ್. Let's go! 1, 2, 3, come on! Let's bounce with it! Let's bounce with it! Let's bounce with it! Come on, come on, come on! Let's bounce with it! Let's bounce with it! Let's bounce with it! Come on, everybody go! Mix it up! Yo, mix it up! Yo, mix it up! Come on, come on! Mix it up! Yo, mix it up! Yo, mix it up! अब मिलके सारे ऐश करें, ये प्यार की दौलत कैश करें. अब मिलके सारे ऐश करें, ये प्यार की दौलत कैश करें. मन में जो आए वो ही पाए, दिल की सुनते हम. Bring it back!
introduce. ఓ నైలే నలిపు నైలే నలిపు ఓ నైలే ఓ నైలే నలిపు నైలే నలిపు ఓ నైలే ரெங்கே பிச்சாது அட்டனா கட்டுது நலிப்பு ஓ நைலே ரெங்கே பிச்சாது அட்டனா கட்டுது நலிப்பு ஓ நைலே ತುಂಬ ಚೆನ್ನಾಗಿತ್ತು, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಬಟ್ ವಿ ಆರ್ ಕೀಪಿಂಗ್ ಇಟ್ ಆನ್ ವೇಟಿಂಗ್, ವಿಲ್ ಸಿ. ಕೆಲವೊಂದು ಮೂಮೆಂಟ್ಸ್ ನಂಗೆ ತುಂಬ ಇಷ್ಟ ಆಯಿತು, ವೇರ್ ವ್ಯಾಕಿಂಗ್ನ ನೀವು ಆ್ಯಡ್ ಮಾಡಿದ್ರಿ ಫಾರ್ ತುಳು ಸಾಂಗ್, ಆ್ಯಂಡ್ ಕೆಲವೊಂದು ಫಾರ್ಮೇಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ರಿ. ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಫ್ರಮ್ ಯು ಗೈಸ್, ಬಟ್ ಸದ್ಯಕ್ಕೆ ವೇಟಿಂಗಲ್ಲಿ ಇಟ್ಟಿರ್ತಾನೆ. ಓಕೆ, ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ವಿಲ್ ಗೆಟ್ ಬ್ಯಾಕ್ ಟು ಯು ವೆರಿ ಸೂನ್. ಎಸ್, CC ಡ್ಯಾನ್ಸ್ ಗ್ರೂಪ್ ಅಜಕರ್ ತುಂಬ ಚೆನ್ನಾಗಾಯಿತು ಪರ್ಫಾರ್ಮೆನ್ಸ್. ನನಗೆ ಸ್ಪೆಷಲಿ ಜೂನಿಯರ್ಸ್ ಯಾರು ಹುಡುಗಿಯರಿದ್ರು ಮುಂದೆ ಇಬ್ಬರು ಸೂಪರ್ಬಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತೀರಾ, ವೆರಿ ಗುಡ್. ಅದು ನಿಮ್ಮ ಟೀಮ್ದು ಪ್ಲಸ್ ಪಾಯಿಂಟ್. ಆ್ಯಂಡ್ ನಾನು ಅಂದ್ಕೊಂಡಾಗೆ ಓ ನವಿಲ ಅನ್ನೋ ತುಳು ಸಾಂಗಿಗೆ ಫಸ್ಟ್ ಟೈಮ್ ಲಿರಿಕಲ್ ಯಾರೋ ಟ್ರೈ ಮಾಡಿದ್ದ ಟೀಮ್ ಅಂದರೆ ನೀವೇ. ಅದು ಸೂಪರ್ಬಾಗಿತ್ತು, ನನಗೆ ತುಂಬ ಖುಷಿ ಆಯಿತು. ಇದೆಲ್ಲ ಪಾಯಿಂಟ್ಸ್ ಮೈಂಡಲ್ಲಿ ಇಟ್ಕೊಂಡಿದ್ದೇವೆ. ಸೊ ಸದ್ಯಕ್ಕೆ ವೆಯ್ಟಿಂಗ್, ಯಾಕೆಂದರೆ ಲಾಸ್ಟ್ ಟೈಮ್ ನೋಡಿದ್ದೀರಾ ಡಾನ್ಸ್ ಫಾರ್ ಸೀಸನ್ 2? ಯಾರೆಲ್ಲ ನೋಡಿದ್ದೀರಾ? ಒಂದು ಎಪಿಸೋಡ್ ಆದರೂ ನೋಡಿದ್ದೀರಾ? ಎಸ್. ಸೊ ನೋಡಿದರೆ ತುಂಬ ಟಫ್ ಇತ್ತು ಕಾಂಪಿಟೇಷನ್. ಸೊ ನೀವೇನು ಡಲ್ ಇಲ್ಲ, ಆದರೂ ನೋಡೋಣ, ಇನ್ನಷ್ಟು ಟೀಮ್ಸ್ ಇದೆ. ಸೊ ಸದ್ಯಕ್ಕೆ ವೇಟಿಂಗ್. ಆಲ್ ದ ಬೆಸ್ಟ್ ಟು ಯು ಗೈಸ್, ಕಮ್ ಬ್ಯಾಕ್. ಓಕೆ, ಸೇ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್. ಹಲೋ, ಹಾಯ್, ಎಲ್ಲಿಂದ ಬಂದಿರೋದು? ಬಜೆಗೊಳ್ಳಿ. ನಿಮ್ಮ ಟೀಮ್ ಹೆಸರು? ಕ್ರಿಪ್ಟಾನ್ ಡ್ಯಾನ್ಸ್ ಕ್ರ್ಯೂ. ಕ್ರಿಪ್ಟಾನ್ ಡ್ಯಾನ್ಸ್ ಕ್ರ್ಯೂ. ಓಕೆ, ವೆರಿ ನೈಸ್. ಇವತ್ತು ಯಾವ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿದ್ದೀರಾ? ಕರೆಂಟ್ ಲಗ ಮತ್ತು ಟೈನ್ ಟೈ ಫಿಶ್. ಇವತ್ತು ಕರೆಂಟ್ ನಮಗೆ ಲಗ ಹಾಕಬೇಕು. ಓಕೆ, ಆ ಥರ ಇರಬೇಕು ನಿಮ್ಮ ಪರ್ಫಾರ್ಮೆನ್ಸ್. ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ರಾ? 15 ಡೇಸ್. ಸೊ ಇದಕ್ಕಿಂತ ಮೊದಲಿನ ಟೀಮ್ನು 15 ಡೇಸ್ ಪ್ರಾಕ್ಟೀಸ್ ಮಾಡಿತ್ತು. ಸೊ ನೋಡೋಣ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. हजारे छोकरे भेजा ना ठोकरे और लाए अपन, पंगा नहीं करना दंगा नहीं करना, कर दूंगा मैं वरना तेरी टाई टाई फिस, तेरी टाई टाई फिस, तेरी टाई टाई फिस, तेरी टाई टाई फिस, फिस 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 हा. Everybody ready? इस रात का है अपना मजा, आ यार मस्ती में तू झूम जा, बैठा है क्या सीटी बजा, लुंगी पकड़ के जरा घूम जा, मैं नाचा तो सबको करंट लगा रे, रंट लगा रंट लगा रंट लगा रे, मैं नाचा तो सबको करंट लगा रे, ठुमका मेरा एक्सीलेंट लगा रे, मैं नाचा तो सबको करंट लगा रे. Let's go. laundry
ಹಾಯ್, ಹಾಯ್, ಹೇಗಿದ್ದೀರಾ ಎಲ್ಲ? ನಾವು ಚೆನ್ನಾಗಿದ್ದೀವಿ. ಓಕೆ, ವೆಲ್ ಮೈ ಫೇವ್ರೆಟ್ ಕಪಲ್ ರಣವೀರ್ ಆ್ಯಂಡ್ ದೀಪಿಕಾ. ಸೊ ಇವರ ಫೇವ್ರೆಟ್ ಕಪಲ್ಸ್ನ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದೀರಾ? ನೋಡೋಣ. ಓಕೆ, ವೇರ್ ಇಸ್ ದ ಡಿ ಪಿ? ಡಿ ಪಿಯಲ್ಲಿ ಯೋರ್ ಡಿ ಪಿ ಅಲ್ಲ, ಯೋರ್ ದೀಪಿಕಾ ಪಡುಕೋಣ ಅಲ್ವಾ? ಓಕೆ, ಆ್ಯಂಡ್ ಆ ಮಗು ಎಲ್ಲಿ? ಶಿಸ್ ದ್ಯಾರ್. ವಾಟ್ಸ್ ಅ ನೇಮ್? ಏನು ಹೆಸರು ನಿಮ್ಮದು? ದಕ್ಷ. ದಕ್ಷ, ವೆರಿ ನೈಸ್ ನೇಮ್. ದಕ್ಷರಾಜನ ಮಗಳು ಪಾರ್ವತಿ. ಓಕೆ, ಸರಿ. ನನಗೆ ಪರ್ಫಾರ್ಮೆನ್ಸ್ ವೈಸ್ ಹೇಳಬೇಕು ಅಂತಂದರೆ ಆ ಲೆವೆಲಿಗೆ ಇರಲಿಲ್ಲ ಅಂತ ಅನ್ನಿಸ್ತು. ಡ್ಯಾನ್ಸ್ ವಾರಿಯರ್ಸ್ 3 ಲೆವೆಲಿಗೆ ಇರಲಿಲ್ಲ ಅಂತ ಅನ್ನಿಸ್ತು. ಕೊರಿಯೋ ವಾಸ್ ನೈಸ್. ಐ ಗೆಸ್ ಕೊರಿಯೋಗ್ರಫರ್ ಹಸ್ ಡನ್ ಅ ವೆರಿ ನೈಸ್ ಜಾಬ್. ಬಟ್ ನೀವು ಅದನ್ನು ಆ ಮಟ್ಟಕ್ಕೆ ಮಾಡಲಿಲ್ಲ ಅಂತ ಹೇಳಿ ನನ್ನ ಫೀಲ್. ಸೂರಜ್? ನನಗೇನು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ತುಂಬ ಪ್ರೊಫೆಷ್ನಲಿಸಮ್ ಕಾಣಲಿಕ್ಕೆ ಸಿಕ್ತು. ಓಕೆ, ಯಾಕೆಂದರೆ ನೀವೆಲ್ಲ ಸಣ್ಣ ಮಕ್ಕಳು ತುಂಬ ಎನರ್ಜಿ ಹಾಕಿ ಮಾಡಿದರು. ನಾವು ಕೊರಿಯೋಗ್ರಫಿ ಮಾತ್ರ ಅಲ್ಲ, ಅವರ ಕೋಆರ್ಡಿನೇಷನ್ ಚೆನ್ನಾಗಿತ್ತು. ದಕ್ಷ ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಒಳ್ಳೆ ಎಕ್ಸ್ಪ್ರೆಷನ್ಸ್. ಆ್ಯಂಡ್ ಟವೆಲ್ ಮಾತ್ರ ಮರ್ತೋಯ್ತು ಅನ್ಕೋತೀನಿ. ಟವೆಲ್ ಇಲ್ಲೇ ಇತ್ತು. ಅದು ಹೇಗಾಗುತ್ತೆ ಅಲ್ಲ, ಈ ಥರ ಮಿಸ್ಟೇಕ್ ಆಗಬೇಕಾದ್ರೆ ಆಬ್ವಿಯಸ್ಲಿ ಮುಂದೆ ಹೋಗ್ತಾ ಮಿಸ್ಟೇಕ್ ಬಟ್ ಆಗಲ್ಲ. ಓವರ್ ಆಲ್ ಅಂತ ಒಂದು ಕನ್ಸಿಡರ್ ಮಾಡಿದಾಗ ತುಂಬ ಚೆನ್ನಾಗಾಯಿತು ನನಗೆ ಪರ್ಫಾರ್ಮೆನ್ಸ್. ಐ ಥಿಂಕ್ ಇಷ್ಟರವರೆಗೆ ನಾನೇನು ನೋಡಿದೆ, ನಿಮ್ಮ ಟೀಮ್ ತುಂಬ ಚೆನ್ನಾಗಿ ಎನರ್ಜೆಟಿಕ್ ಆಗಿ ಮಾಡಿತ್ತು. ಇಟ್ ವಾಸ್ ಜಸ್ಟ್ ಸೆಕೆಂಡ್ ಪರ್ಫಾರ್ಮೆನ್ಸ್. ಹೌ ಕ್ಯಾನ್ ಯು ಜಡ್ಜ್ ಆನ್ ದ್ಯಾಟ್? ನನಗೆ ತುಂಬ ಖುಷಿ ಅನಿಸ್ತು ಆ್ಯಕ್ಚುಲಿ. ಅದು ನಿಮ್ಮ ಒಪಿನಿಯನ್, ನೀವು ಹೇಗೆ ಬೇಕಾದ್ರೂ ತಗೊಳ್ಳಿ. ನನಗೆ ತುಂಬ ಇಷ್ಟ ಆಯಿತು ಡ್ಯಾನ್ಸ್. ಸೊ ನನ್ನ ಪ್ರಕಾರ ಎಸ್. ನನ್ನ ಪ್ರಕಾರ ಐ ವಾಂಟ್ ಟು ಸೆಲೆಕ್ಟ್ ಯು ಗೈಸ್. ಸೊ ಯು ಆರ್ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್. ಸೊ ದ್ಯಾಟ್ ವಾಸ್ ಅ ಜೋಕ್. ಸೊ ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್, ತುಂಬ ಪ್ರೊಫೆಷ್ನಲಿಸಮ್ ಇತ್ತು. ಬಟ್ ಇದನ್ನು ನೀವು ಸೀರಿಯಸ್ ಆಗಿ ತೊಗೊಂಡು ನೆಕ್ಸ್ಟ್ ರೌಂಡ್ಗೆ ಬರಬೇಕು. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು. ನೆಕ್ಸ್ಟ್ ರೌಂಡಿಂದ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ಇಟ್ ವಾಸ್ ಅ ಫ್ರ್ಯಾಂಕ್, ಬಟ್ ಇಟ್ ವಾಸ್ ರಿಯಲಿ ಗುಡ್ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿ ಮಾಡಿದ್ರ. ಆ್ಯಂಡ್ ನಿಮ್ಮ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಪ್ರತಿಯೊಬ್ಬರು ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಎಸ್ಪೆಷಲಿ ದಕ್ಷ ಆ್ಯಂಡ್ ಡಿ ಪಿ ಆ್ಯಂಡ್ ಎವ್ರಿ ಒನ್ ಔಟ್ ದರ್, ಬ್ಯೂಟಿಫುಲ್ ಜಾಬ್. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಸೊ ಇಷ್ಟೇನಾ ಸೆಲೆಬ್ರೇಷನ್ ಸೆಲೆಕ್ಟ್ ಆಗಿದೆ? ನೀವು ಫಸ್ಟ್ ಟೀಮ್ ಸೆಲೆಕ್ಟ್ ಆಗ್ತಿದ್ದೀರಾ ಈ ಸೀಸನ್. ಆರ್ ಯು ಆಲ್ ಹ್ಯಾಪಿ? ಯಸ್. ಓಕೆ, ಟೀಮ್ 105 ಆನ್ ಸ್ಟೇಜ್ ಪ್ಲೀಸ್. ಹಾಯ್ ಎವ್ರಿವಾನ್. ಹಲೋ. ಓಕೆ, ಶಿವ ರೆಡಿ ಇದ್ದಾರಾ? ಇದ್ದಾರೆ. ಶಿವನ್ ಜುಟ್ಟು ಬೀಳುತ್ತಾ ಅಂತ ಇವಾಗ ಸ್ವಲ್ಪ ಹೊತ್ತಲ್ಲಿ ತಾಂಡ ಮಾಡಿದರೆ ಪಕ್ಕ ಕೆಳಗೆ ಜುಟ್ಟು. ಬೈ ದ ವೇ ಸೂರಜ್, ಲಾಸ್ಟ್ ಟೈಮ್ ನಮಗೆ ಗೋಲ್ಡನ್ ಬಜರ್ ಅಂತ ಹೇಳಿ ಇತ್ತು. ಈ ಸತಿ ನಮಗೆ ಗೋಲ್ಡನ್ ಬಜರ್ ಇಲ್ವಾ? ಗೋಲ್ಡನ್ ಬಜರ್ ಇದೆ ಡೆಫಿನೆಟ್ಲಿ. ಅಷ್ಟು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಬರಬೇಕು ಅಂದರೆ ಎಲ್ರಿಗೂ ಅನಿಸ್ಬೇಕು ದಿಸ್ ಇಸ್ ಗೋಯಿಂಗ್ ಟು ಬಿ ಆ್ಯನ್ ಫಿನಾಲೆ ಟೀಮ್ ಅಂತ. ಆ ಥರ ಪರ್ಫಾರ್ಮೆನ್ಸ್ ಇವತ್ತು ಆಡಿಷನಲ್ಲಿ ಕೊಟ್ಟರೆ ಡೈರೆಕ್ಟ್ ಗೋಲ್ಡನ್ ಬಜರ್ ಅಂತ ಇರುತ್ತೆ. ಅವರಿಗೆ ನಮ್ಮ ಕಮೆಂಟ್ಸ್ ಮ್ಯಾಟರ್ ಆಗಲ್ಲ, ಆ ಬಜರೇ ಅವರನ್ನು ಡೈರೆಕ್ಟ್ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗುತ್ತೆ. ಸೊ ನೋಡೋಣ, ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಮಿಯಾ ಪದವ್ ಇವರು ಗೋಲ್ಡನ್ ಬಜರ್ ತಗೋತಾರಾ ಇಲ್ವಾ ಅಂತ. ಸೊ ಹಾಯ್ ಎಲ್ರಿಗೂ. ಹಲೋ. ಎಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? 3 ತಿಂಗಳು. ಎಂತ ಪ್ರಶಾಂತ್ ಸರ್, ನೀವೇನಾದರೂ ನಮಗೆ ಹೇಳೋಕ್ಕಿಂತ ಮುಂಚೆ ಅವ್ರಿಗೆ ಹೇಳಿದ್ರ ಹೇಗೆ? ಇದು ಡ್ಯಾನ್ಸ್ ವಾರಿಯರ್ಸ್ ಅಂದರೆ ಲಾಸ್ಟ್ ಇಯರಲ್ಲೇ ಡಿಸೈಡ್ ಮಾಡಿದ್ರಾ ನೀವು ಈ ಸಲ ಬಂದೇ ಬರ್ತೀವಿ ಅಂತ ಡ್ಯಾನ್ಸ್ ವಾರಿಯರ್ಸ್ 3ಗೆ? ಹೌದಾ? ಹಾಂ, ಓಕೆ. ಶಿವನ್ ಹೆಸರೇನು? ಶಿವಪ್ಪ ನಮಸ್ತೆ. ಹಿಮಾನ್. ಹಾಂ, ಹಿಮಾನ್. ಓಕೆ, ಎಷ್ಟನೇ ಕ್ಲಾಸ್ ನೀವು? 4th ಸ್ಟ್ಯಾಂಡರ್ಡ್. ಓಕೆ, ಎಲ್ಲರೂ 3 ತಿಂಗಳು ಪ್ರಾಕ್ಟೀಸ್ ಮಾಡಿದ್ದೀರಾ? ಒಬ್ಬನೇ ಉತ್ತರ ಕೊಡ್ತಿದ್ದಾರೆ, ಎಲ್ಲರೂ ಮಾತಾಡಬೇಕಲ್ವಾ? ಎಲ್ಲರೂ 3 ತಿಂಗಳು ಪ್ರಾಕ್ಟೀಸ್ ಮಾಡಿದ್ದೀರಾ? ಓಕೆ, ಸೂಪರ್. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಓಕೆ, ಗೋಲ್ಡನ್ ಬಜರ್ ಇದೆ, ನೀವು ತಗೊಳ್ತೀರಾ ನೋಡೋಣ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಕ್ಯಾಮರಾ ಆಕ್ಷನ್. ಓಂ ನಮಃ ಶಿವಾಯ ನಾಗೇಂದ್ರಹಾರಾಯ ತ್ರಿಲೋಕಲೋಚನಾಯ ನಮಃ ಶಿವಾಯ ನಮಃ. ಶಂಕರಂ ಶಶಿಧರ ಹರ ಹರ. ಓಂ ದಿಗಂಬರಾಯ ಪರಮೇಶ್ವರಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ. ಹರ ಹರಂ ಶಶಿಧರಂ ಭಯಂಕರಂ ಶತ್ರು ಸಂಹರ.
प्रवाह पावितस्तरे घरेवलम्ब्य लम्बिताम्बुजङ्गतुङ्गमालिकां ढमड्ढमड्ढमन्निनादमड्ढमर्वयं चकार चण्डताण्डवं तनोतु न शिव शिवम् शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा ओम परमेश्वर पर ओम निखिलेश्वर हर ओम जीवेश्वरेश्वर कररारा ओम मंत्रेश्वर स्वर ओम यंत्रेश्वर स्थिर ओम तंत्रेश्वर वरनावेरा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा शंभो शिव शंभो शिव शिव शंभो शंभो शिव शंभो ಶಿವ ಶಿವ ಶಂಭೋ ರುದ್ರನು ಮೂರನೇ ಕಣ್ಣನ್ನು ಬಿಡಲಿ ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ ಗಂಗೆಯ ಜಟಯ ಧುಮುಕಿ ಬರಲಿ ಎದುರು ನೀ ತಿರುಗೋ ನರ ನರದಲ್ಲೂ ಮಿಂಚುಗಳಿರಲಿ ದಿಕ್ಕನೆ ಕದಲಿಸೋ ತೋಳ್ಬಲವಿರಲಿ ಸ್ನೇಹಕ್ಕೆ ಪ್ರಾಣ ಮುಡಿಪಾಗಿರಲಿ ಗೆಲುವು ನಿನಗಿರಲಿ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಸಾಂಗ್ ಸೆಲೆಕ್ಷನ್ಸ್ ಚೆನ್ನಾಗಿತ್ತು, ಆದರೆ ಆ ಒಂದು ಜೋಶ್ ಆಗಿರಲಿ, ಸಾಂಗಿಗೆ ಬೇಕಿರೋಂಥ ಜೋಶ್ ಆಗಿರಲಿ ಇರಲಿಲ್ಲ. ಆ್ಯಂಡ್ ಪ್ರತಿಯೊಂದು ರಿಪಿಟೇಟಿವ್ ಸ್ಟೆಪ್ಸ್ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಯಾಕಂತಂದರೆ ಯು ಆರ್ ಗೋಯಿಂಗ್ ಆನ್ 8 ಕೌಂಟ್ಸ್ ಲೈಕ್ 1 2 3 4 5 6 7 8. ಸೊ ಆ ಒಂದು ಇದನ್ನು ನಾವು ವಿ ಹ್ಯಾವ್ ಲೆಫ್ಟ್ ಬಿಹೈಂಡ್ ಅ ವೆರಿ ಲಾಂಗ್ ಟೈಮ್ ಬ್ಯಾಕ್ ಅಂತ ಅಂದ್ಕೊಳ್ತೀನಿ ನಾನು. ಸೊ ಇನ್ನೂ ಚೆನ್ನಾಗಿ ಮಾಡ್ಬೋದು ಬಿಕಾಸ್ ನಿಮಗೆ ಆ ಕ್ಯಾಲಿಬರ್ ಇದೆ. ಸೂರಜ್. ಹಾಯ್ ಎಲ್ರಿಗೂ. ಹಲೋ. ನಾನು ಅಂದ್ಕೊಂಡೆ ಶಿವ ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಂತ. ಸೂಪರ್ ಮಾಡಿದ್ರು ಅವರು ಡ್ಯಾನ್ಸ್. ಓಕೆ, ಏನು ಹೆಸರು? ನಿನ್ನ ಹೆಸರೇನು? ಹಿಮಾನ್ ಶೆಟ್ಟಿ. ಸಾರಿ ಮರ್ತೋಯ್ತು, ಆವಾಗ ಹೇಳಿದ್ರ ನೀವು. ತುಂಬ ಚೆನ್ನಾಗಿ ಮಾಡಿದೆ ಆಯಿತಾ. ನಾನು ಅಂದ್ಕೊಂಡೆ ಜುಟ್ಟು ಬೀಳುತ್ತೆ, ಅಷ್ಟು ಎನರ್ಜಿ ಹಾಕ್ತಿದ್ದೆ ನೀನು, ಬಟ್ ಜುಟ್ಟು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಓಕೆ, ಒಳ್ಳೇದಾಯಿತು ನಿಮ್ಮ ಪರ್ಫಾರ್ಮೆನ್ಸ್. ಮಾತ್ರ ತುಳು ಬರ್ಪುಂಡಾ? ಹಾಂ, ತುಳು ಬರ್ಪುಂಡು. ಸೊ ಮಾತ್ರ ಎಡ್ಡೆ ಅಂತಾರೆ, ಎನರ್ಜಿ ಎಡ್ಡೆ ಇತ್ತಂದ್ರೆ. ಬಟ್ ದಾದ ಪಂಡ ಕಾಂಪಿಟೇಷನ್ ಮಸ್ತ್ ಟಫ್ ಉಂಡು ಈ ಆಡಿಷನ್ಸ್. ಸದ್ಯಕ್ಕೆ ಎಂಕುಲ್ ಪೆಂಡಿಂಗ್ ದೀಪ ತೂಕ. ನೆಕ್ಸ್ಟ್ ದಾದ ಆಂಡಲ್ಲ ನಿಕ್ಲೆ ಸೆಲೆಕ್ಷನ್ ಚಾನ್ಸ್ ಇದ್ನ ನಿಕ್ಲೆ ಚಾನಲ್ದು ಕಾಲ್ ಬರ್ಪುಂಡು. ಓಕೆ, ಸೊ ನಿಕ್ಲು ರಿಜೆಕ್ಟ್ ಆಜ್ಜರ್ ಸದ್ಯ ಪೆಂಡಿಂಗ್ ಇಡುಪ್ಪರು. ಸೊ ಆಲ್ ದ ಬೆಸ್ಟ್ ಟು ಯು ಆಲ್. ಓಕೆ, ಥ್ಯಾಂಕ್ ಯು. ಎಸ್. This program is brought to you by Ampere Electric Scooter, powered by Audition, Amrit Noni ಮತ್ತು Nippon Paint, co-sponsored by